ಹೇಳ್ಬೇಕು ಅಂದ್ರೆ ಕರ್ತವ್ಯ ನಿಷ್ಠೆ, ಶ್ರದ್ಧೆ, ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಎಮರ್ಜಿ ಮೇಡಮ್. ಅವರು ಈ ಒಂದು ವಯಸ್ಸಿನಲ್ಲೂ ಹೇಗೆ ತಂತ್ರಜ್ಞಾನವನ್ನು ಉಪಯೋಗಿಸ್ಬಿಟ್ಟು ಪಾಠ ಮಾಡ್ತಾ ಇದ್ರು ಅಂದ್ರೆ, ಅವ್ರದ್ದಾದ ಒಂದು ಸ್ಪೀಕರನ್ನು ತಗೊಂಡ್ಬಿಟ್ಟು ಆಡಿಯೋ ವಿಡಿಯೋ ಏಡ್ಸ್ಗಳನ್ನು ಬಳಸ್ಬಿಟ್ಟು ಪಾಠ ಮಾಡ್ತಾ ಇದ್ರು. ನಾನು ಹೊಸಟ್ ಇನ್ಚಾರ್ಜ್ ಆದ್ಮೇಲೆ ನೋಡ್ತಾ ಇದ್ದೀನಿ, ಅವರು ಆಫ್ಲೈನಲ್ಲಿ ಎಷ್ಟು ಆಕ್ಟಿವ್ ಆಗಿರ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ಆನ್ಲೈನಲ್ಲಿ ಆಕ್ಟಿವ್ ಆಗಿರ್ತಾ ಇದ್ರು. ಯಾಕಂದ್ರೆ ಹೊಸಟ್ ಅಲ್ಲಿ ಅವರು ಅಸೈನ್ಮೆಂಟ್ ಹಾಕೋದ್ರಲ್ಲಿ ಅವ್ರದ್ದೇ ರೆಕಾರ್ಡ್ ಇದೆ. ನಂಬರ್ 1 ಅವರೇ. ನಮ್ಮ ಹೆಚ್ಚು ಅಸೈನ್ಮೆಂಟ್ ಇರೋದು ಅವ್ರದ್ದೇ ನಮ್ಮ ಹೊಸಟ್ ಇದೆ ಗ್ರೂಪಲ್ಲಿ. ಅದರಲ್ಲಿ ಹೊಸಟ್ ಗ್ರೂಪ್ ಅಂತೇನಲ್ಲ, ಎಲ್ಲ ನಮ್ಮ ಈ ಸೆಕ್ಷನ್ 10th ಸೆಕ್ಷನ್ನಲ್ಲಿ ಎಲ್ಲ ನೋಡಿದ್ರು ಹಿಂದಿ ಅಸೈನ್ಮೆಂಟ್ಗಳೇ ಕಾಣಿಸ್ತವೆ. ನಾವೇನಾದ್ರೂ ವಾರದಲ್ಲಿ 2 ಒಂದು ಅಸೈನ್ಮೆಂಟ್ ಹಾಕ್ಬಿಟ್ಟು ಆ ಅಸೈನ್ಮೆಂಟ್ ಎಲ್ಲಿದೆ ಅಂತ ಹುಡುಕಕ್ಕೆ ಹೋದ್ರೆ ಅಲ್ಲಿ ಹಿಂದಿ ಅಸೈನ್ಮೆಂಟ್ಗಳೇ ಕಾಣಿಸ್ತಾ ಇತ್ತು. ಈ ರೀತಿ ಅವರು ಆನ್ಲೈನ್ ಮತ್ತು ಆಫ್ಲೈನ್ ಅಲ್ಲಿ ಎರಡರಲ್ಲೂ ತುಂಬಾ ಆಕ್ಟಿವ್ ಆಗಿ ಇರ್ತಾ ಇದ್ರು. ಇಂಥ ಒಬ್ಬ ಶಿಕ್ಷಕಿ ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಅಂದ್ರೆ ತುಂಬಾ ದುಃಖ ಆಗುತ್ತೆ. ಈ ಒಂದು ಸರ್ಕಾರಿ ಸೇವೆಯಲ್ಲಿ ಇದೊಂದು ಅನಿವಾರ್ಯ ಆಗಿರುವುದರಿಂದ ನಿವೃತ್ತಿಯನ್ನು ಹೊಂದಲೇಬೇಕಾಗಿದೆ. ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.